ಈರಯ್ಯ ಹಿರೇಮಠ 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಇವತ್ತಿಗೆ 4 ದಿವಸ ಆಯಿತು. ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂಥ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂಥದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STBIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ಥರ ಆಗ್ತದೆ ಅಂತೇಳಿ ನಮಗೆ ಅದು ಭಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂಥದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂಥದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಏನಂದ್ರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ